ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಒಂದೆಲಗ ಸೊಪ್ಪಿನ ಚಟ್ನಿಯನ್ನು ಮಾಡ್ತಿದ್ದೀನಿ. ಇವುಗಳೇ, ಇದು ಒಂದೆಲಗ ಸೊಪ್ಪು. ಇವುಗಳೇ ನೋಡಿ, ಇದನ್ನು ಫುಲ್ ಕಟ್ ಮಾಡಿ ತಂದಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಇವುಗಳೇ ಒಂದೆಲಗ ಹೀಗೆ ಇರುತ್ತೆ, ಬೇರು ಸಮೇತ ಇರುತ್ತೆ. ಇವುಗಳೇ ನಾನು ಕ್ಲೀನ್ ಮಾಡಿ ತೊಳೆದು ತಂದಿದ್ದೀನಿ. ಇದು ಸಣ್ಣ ಮಕ್ಕಳಿಗೆ ಒಳ್ಳೆಯದು, ಕೊಟ್ಟೆ ಬೆಳಿಗ್ಗೆ ಎಲ್ಲ ಕೊಟ್ಟೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದು ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ ಸ್ವಲ್ಪ 1 ಈರುಳ್ಳಿ ತಗೊಂಡಿದ್ದೇನೆ, ಸ್ವಲ್ಪ ಹುಣಸೆ ಹುಳಿ, ಬೆಳ್ಳುಳ್ಳಿ 4 ಎಸಳು ತಗೊಂಡಿದ್ದೇನೆ. ಇದು ಮೆಣಸು, ಸಣ್ಣ ಸಣ್ಣ ತೋಟದಲ್ಲಿ ಸಿಗುತ್ತೆ, ಕಾಯಿ ಮೆಣಸಿದ್ದು ಸಣ್ಣದು. ಇದು ಶುಂಠಿ, ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ. 1 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ, ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, ಸ್ವಲ್ಪ ಹುರಿಲಿಕ್ಕೆ. ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಸ್ವಲ್ಪ ತುಪ್ಪ. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಹಾಕ್ತೀನಿ, ಶುಂಠಿ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉದ್ದ ಸಾಕಿದೆ. ಒಂದೆಲಗ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತಿಮಾರ ಅಂತಾರೆ, ತಿಮಾರ ಚಟ್ನಿ ಅಂತಾರೆ. ಒಂದೆಲಗದ್ದು ಚಟ್ನಿ ಇದು, ಒಂದೆಲಗ ಸೊಪ್ಪಿನದ್ದು. ಸ್ವಲ್ಪ ಹುರಿದ್ರೆ ಸಾಕು, ಇದು ಹಸಿ ವಾಸನೆ ಹೋಗೋ ತನಕ. ಅದಾದ್ರೆ ಸೊಪ್ಪು ಹಸಿ ಹಸಿ ಬರ್ತದೆ ಅದು. ಇದು ಸಾಕಿದೆ, ಇನ್ನು ಆಫ್ ಮಾಡ್ತೀನಿ. ಹುಣಸೆ ಹುಳಿ ಹಾಕಿದ್ರೆ ಆಯಿತು. ಎಲ್ಲ ರುಬ್ಬೇಕು, ಇದನ್ನು ಒಟ್ಟಿಗೆ ಸೇರಿಸಿ. ರುಬ್ಲಿಕ್ಕೆ ಕಲ್ಲಲ್ಲಿ ಹಾಕಿದ್ದೀನಿ, ಈಗ ರುಬ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕೋದು ಬೇಡ, ಗಟ್ಟಿಯಾಗಿ ರುಬ್ಬಿರಿ. ರುಬ್ಬಿ ಆಯ್ತು, ಈಗ ತೆಗಿತಿದ್ದೇನೆ.